ಬರುವಾಗ ನೀನೇನೋ ಕರ್ದೆಲ್ಲ ಮಗ, ಏನಂತ ಕರ್ದೆ? ಬಾರಿತ್ತ ಬಾರಿತ್ತ ಅಂತ ಹೇಳಿ ಕರ್ದದ್ದು ನಿಮ್ಮನ್ನ. ಅದಿಲ್ಲ ಮಗ. ಎಂತಾಯ್ತು? ಅವ ಬಾಗ್ಲಾಕಿ ಮನೆಗೆ ಹೋಗಿ ಆಯ್ತಾ? ಹೋಗಿ ಆಯ್ತಾ? ಹೋಗಿ ಆಯ್ತಾ? ಹಾಗಾದ್ರೆ ನೀವು ಅದೇ ದಾರಿಯಲ್ಲಿ ಬಂದವರಾ? ಎಂತದ್ದೆ? ಅಲ್ಲ ಅವನು ಹೋಗಿ ಆಯ್ತು ಅಂತ ಗೊತ್ತಾಯ್ತಲ್ಲ ನಿಮ್ಗೆ? ನಾನು ಅದೇ ಮಾರ್ಗವಾಗಿ ಬಂದದ್ದು ಮಗ. ಹೌದಾ? ಹೌದೌದಾ. ಅದೇ ಇಲ್ದಿದ್ರೆ ಅವ ಹೋದದ್ದು ನಿಮಗೆ ಗೊತ್ತಾಗ್ಬೇಕಲ್ಲ. ಅದು ನೀನು ಕರ್ದದ್ದು ಹಾಗಲ್ವ ಮಗ? ಹಾಗಲ್ಲ ಅಜ್ಜಿ, ನೀವು ತಪ್ಪು ತಿಳಿದುಕೊಂಡದ್ದು. ಏನು? ಈ ಕಡೆಗೆ ಬನ್ನಿ ಬಾರಿತ್ತ ಹಾಗೆ ಹೇಳಿದ್ದು. ನನ್ನನ್ನು ಈ ಕಡೆಗೆ ಹೌದು. ಹಾಗಾಗಿ ಆಗಲಿ ಮಗ. ಮತ್ತೆ ಇಲ್ಲಿವರೆಗೆ ಬಂದವರು ನೀವು. ನೀವು ಯಾರಜ್ಜಿ? ನೀವು ಯಾರಜ್ಜಿ ಕೇಳು. ನಾನು ಯಾರಿಗೂ ಅಜ್ಜಿ ಅಲ್ಲ ಮಗ. ಮತ್ತೆ ನನ್ನ ಮೊಮ್ಮಗನಿಗೆ ಮಾತ್ರ ನಾನು ಅಜ್ಜಿ. ಹಾಗಲ್ಲ ಅಜ್ಜಿ, ನಿಮಗೆ ಹೇಳಿದ್ದೊಂದು ಅರ್ಥ ಆಗುದಿಲ್ವಾ? ಅಲ್ಲ, ಪ್ರಾಯ ಆಯ್ತಲ್ವಾ? ನೀವು ಯಾರು ಅಜ್ಜಿ? ನಾನು ಯಾರು ಅಜ್ಜಿ ಅಜ್ಜಿ ಅದು ಕೇಳುವಾಗ ನೀವ್ ಯಾರಜ್ಜಿ ಅವಸರದಲ್ಲಿ ಕೇಳಿ. ಆಗಲಿ ಮಗ, ನನ್ನ ನೀನು ಯಾರು ಅಂತ ಕೇಳ್ತೀನಿ. ಹೌದು. ಅದಕ್ಕಿಂತ ಮೊದಲು ನಿನ್ನ ಹೆಸರು ಏನು ಮಗ? ನನ್ನ ಹೆಸರು ಬೇಕಾ ನಿಮಗೆ? ನಿನ್ನ ಹೆಸರು ಏನು ಮಗ? ನನ್ನನ್ನು ಕರೆಯುವುದು ಹೇಗೆ ಗೊತ್ತಾ? ಹಾಗೆ ಮೌನ ಗೌರಿ ಅಂತ ಕರೆಯುವುದು. ಎಂತದ್ದ? ಮೌನ ಗೌರಿ ಅಂತ. ಯಾವ್ರ ಅಲ್ಲ, ಏನಾಯ್ತು ಸಮಸ್ಯೆ ಐತೆ ನಿಮಗೆ? ಬಾಯಿ ಬೇಕು ಬಿಟ್ರೆ ಮುಚ್ಚೋದಿಲ್ಲ. ನಿನ್ಗೆ ಮೌನ ಗೌರಿ ಹೆಸರಿಟ್ಟವ್ರ? ಹಾಗಲ್ಲ, ಹೆಸರು ಇಡುವಾಗ ಅವ್ರಿಗೆ ಗೊತ್ತಾಗಲಿಲ್ಲ. ಅಂದ್ರೆ ಸಾಕು, ಸುಕುರುಂಡು ಮಾಡಿಬಿಡ್ತೇನೆ. ನಿಮ್ಗೆ ಅಷ್ಟು ಪಕ್ಕನೆ ಗೊತ್ತಾಗಿ ಹೋಯ್ತಾ? ಇಲ್ಲಿ ಇಲ್ಲದೆ ಹೋದ್ರೆ ಇಷ್ಟೊತ್ತರಿಗೆ ಮಾತಾಡಿಸ್ಪುರ ನೀನೇ ಬಿಟ್ರೆ ಮತ್ತೆ ನಾನು ಎಂತ ಮಾತಾಡಿನ? ಕೇಳಿದ್ರೆ ಹೆಸರು ಕೇಳಿದ್ರೆ ಮೌನ ಗೌರಿ ಹೆಸರಿಟ್ಟದ್ದು ಹಾಗೆ, ನಾನೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ್ಲಿ ಮಗ, ನಿಮ್ಮ ವಯಸ್ಸಲ್ಲಿ ನಾವಿರುವಾಗ ಹಾಗೆ ಮಗ ಹಾಗೆ ಮಾತಾಡ್ತಾ ಇದ್ದೇವು ಮಗ. ತಪ್ಪಲ್ಲ ತಪ್ಪಲ್ಲ. ನೀನು ಒಬ್ಳೇ ಇದ್ದದ್ದ ಮಗ? ಅಲ್ಲ, ನಾನೀಗ ಒಬ್ಳೇ ಇದ್ದದಲ್ಲ. ಇಲ್ಲಿಗ ಕರೆಯುವುದಕ್ಕೂ ಕಾರಣ ಉಂಟು. ಏನು? ನಮ್ಮ ಪುರಕ್ಕೆ ನೀವು ಹೊಸಬರು, ನಿಮ್ಮನ್ನ ಕಂಡಾಗ ಗೊತ್ತಾಗ್ತದೆ. ಹೌದು ಮಗ, ಗಜಾಂತರ ವ್ಯತ್ಯಾಸ ಉಂಟು. ನನಗೆ ಇದು ಹೊಸ್ತು ಮಗ, ಇಲ್ಲಿ ಹೊಸ್ತು ಅಲ್ವಾ? ಹೌದು. ಹಾಗಾಗಿ ನನ್ನ ಅಮ್ಮ ನಿಮ್ಮನ್ನ ಕಂಡು ಇಲ್ಲಿಗೆ ಬರ್ಬೇಕೆನ್ನುವ ಹಾಗೆ ಹೇಳಿ ಕಳಿಸಿದ್ದು ನಾನು. ನಿಮ್ಮ ಅಮ್ಮ ನನ್ನನ್ನು ಕರೆದದ್ದ? ಹೌದು ಹೌದು ಹೌದು. ಹಾಗಾದ್ರೆ ಸರಿ. ಏನು ಮತ್ತೆ ಹೆಚ್ಚು ಮಾತು ನಿನ್ನ ಹತ್ರ ನಂದಿಲ್ಲ ಮಗ. ಅಲ್ಲ, ಇನ್ನು ನನ್ನ ಹತ್ರ ಮಾತಾಡುದಿಲ್ವಾ? ಏನಿದ್ರು ನಿನ್ನ ಅಮ್ಮನ ಹತ್ರೇ ನನ್ನ ಮಾತು. ಅಲ್ಲ, ಅದು ಯಾಕೆ ಕೇಳ್ತೇನೆ. ಯಾಕಂತ ಹೇಳಿದ್ರೆ, ಈಗ ಹೊಂದಾಣಿಕೆ ಆಗುದಿದ್ರೆ ಈ ಪ್ರಾಯದಲ್ಲಿ ನಿನ್ನ ಅಮ್ಮನೇ ಬಿಟ್ರೆ ಮತ್ತೆ ನನಗೆ ಬೇರೆ ಯಾರಾಗುದಿಲ್ಲ ಮಗ. ಓಹೋ, ಆಲೋಚನೆ ಹಾಗೆ. ನಿನ್ನ ಹತ್ರ ಮಾತಾಡಿದ್ರೆ ಮತ್ತೆ ಅದು ಕಾರ್ಯರೂಪಕ್ಕೆ ಬರುವುದೂ ಇಲ್ಲ. ಬಹುಶಃ ನಿಮ್ಮ ಏನಾದ್ರೂ ಹೊಂದಾಣಿಕೆ ಆಗ್ಬೇಕ ನನ್ನ ಪ್ರಾಯದವರೇ ಆಗ್ಬೇಕು ಬಿಟ್ರೆ ಬೇರೆ ಯಾರು ಆಗುದಿಲ್ಲ. ನಿಮ್ಮ ಆಲೋಚನೆ ಹೀಗೆ, ಒಂದು ಕಟ್ಟೆಯಲ್ಲಿ ಕುಳಿತುಕೊಳ್ಳುವುದು, ವೀಳ್ಯವನ್ನ ತೆಗೆದುಕೊಂಡು ಸಂಜೆವರೆಗೆ ಕೂತ್ಕೊಳ್ಳುವ ಅಂತೇಳಿ ಆಲೋಚನೆ. ಅಮ್ಮ ಎಲ್ಲಿದ್ದಾಳೆ? ಹಾಗಲ್ಲ, ನೀವು ಎಣಿಸಿದ್ದು ಹೇಗೆ? ನನ್ನ ಅಮ್ಮ ಅಂತ ಹೇಳಿದ್ರೆ ನನ್ನ ಹೆತ್ತವೇ. ಹಾಗಲ್ಲ, ನನಗೆ ಉತ್ಪನ್ನವನ್ನ ಕೊಟ್ಟು ಸಾಕಿದವರು, ತಾಯಿಯ ಸ್ಥಾನದಲ್ಲಿದ್ದವರು. ಅವರು ಹೇಳಿದ್ದ? ಹೌದು. ಹಾಗಾಗಿ ಇಲ್ಲಿವರೆಗೆ ಕರೆ ತಂದವಳು. ಅಮ್ಮನನ್ನು ತೋರಿಸಬೇಕಲ್ಲ ನಿಮಗೆ. ಬನ್ನಿ ಬನ್ನಿ ಬನ್ನಿ. ಬಂದೆ ಬಂದೆ ಬಂದೆ. ಅಜ್ಜಿ, ಕುಳಿತುಕೊಳ್ಬೇಕು. ಹೀಗೆ ಬನ್ನಿ. ನಿಂತು ಬನ್ನಿ ಕೂಡ ಅಜ್ಜಿ, ನೀವು ಕುಳಿತುಕೊಳ್ಳುವಂತಹ ಆಸನ ಎಲ್ಲಿ ಉಂಟು? ನೀವು ಕುಳಿತುಕೊಂಡದ್ದಲ್ಲಿ? ನಾನು ಕುಳಿತುಕೊಂಡದ್ದು ಸರಿಯಾದ ಜಾಗದಲ್ಲಿ ಕೂತ್ಕೊಂಡೆ ಮಗ. ಆದ್ರೆ ಕೂತ್ಕೊಳ್ಳುವಾಗ ನಾನು ಕೂತದ್ದು ಮುಂದಾಯ್ತು, ಸಿಂಹಾಸನ ಹಿಂದಾಯ್ತು. ಆಸನ ಹಿಂದಾಯ್ತಲ್ವ? ನೀವು ಅಂದಾಜು ಮಾಡಿದ ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ. ಅಜ್ಜಿ, ಹಾಗಾದ್ರೆ ಹೀಗೆ ಬನ್ನಿ, ಹೀಗೆ ಬನ್ನಿ. ಮೇಲೆ ಕೂತ್ಕೊಳ್ಬೇಕು. ಮೇಲೆ ಕೂತ್ಕೊಳ್ಬೇಕು. ಅಯ್ಯೋ ಅಜ್ಜಿ, ಮತ್ತೇನದು ಹಾಗೆಲ್ಲ ಕುಳಿತುಕೊಳ್ಳುವುದಾ? ಚಂದ ಕಾಣ್ತದ ಹುಡುಗಿಯರಿಗೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಹಾಗೆ ಕೂತ್ಕೊಳ್ಳುದಾ? ಹೇಗೆ ಕೂತ್ಕೊಳ್ಳುದಲ್ಲ ಅಲ್ಲ ಅಂತ ಹೇಳುದಲ್ಲ. ನಾವೆಲ್ಲ ಹೀಗೆ ಕೂತ್ಕೊಂಡ್ರೆ ಯಾರು ನೋಡುದಿಲ್ಲ ಮಗ. ನಿನ್ನಂತವ್ರೆಲ್ಲ ಕೂತ್ಕೊಂಡ್ರೆಲ್ಲ ಹೀಗೆ ಬಡಿ ನೀವು ಬಿಟ್ರೆ ಏನ್ ಹೇಳ್ತೀರಿ ನೀವು? ಎಂತಲ್ಲತ್ತೆ ನೀವು ಹಾಗೆ ಮಾತಾಡುದು? ನಮ್ ಕರ್ಮ ಮಧ್ಯಾಹ್ನ ನಮ್ಮನ್ನ ನೋಡಿ ಸಾಯ್ತದ ಮಗ. ಮೇಲೆ ಮಾಡಿ ಕುಳಿತುಕೊಳ್ಳಿ ಅಂತ ಹೇಳಿದಲ್ಲ, ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿ ಅಂತ ಹೇಳಿ. ಆಗ್ಲಿ ಮಗ, ಆಗ್ಲಿ ಆಗ್ಲಿ.
ಬಿಸಿಲ ಬೇಗೆಗೆ ಕರಟಿ ಕಮಲಿ ಹೋದ ಭೂಮಾತೆ ಹಿಂಗಾರಿನ ಸ್ಪರ್ಶವಾದಾಗ ಚಿಗುರೊಡೆದು ಅಚ್ಚ ಹಸುರಾಗಿ ಕಂಗೊಳಿಸುವಂತೆ ಬೇಸಿಗೆಯ ಬರದಲ್ಲಿ ಬಸವಳಿದು ಬೆಂಡಾದ ನೀನು ಮೆರವಯಿ ದಿವ್ಯ ಪುರವನ್ನು ಸೇರಿದವಾಗ ತುಸು ದೋಷಗೊಂಡಿದ್ದಿ ಎನ್ನುವುದನ್ನು ಅರ್ಥವಿಸಿಕೊಂಡೆ. ಆದ್ದರಿಂದಲೇ ನಿಂತು ದಣಿಯ ಕೂಡ ಕುಳಿತು ದೋಷಗೊಳ್ಳಬೇಕು ಅನ್ನುವ ನಿಲುಮೆಯಿಂದಲೇ ನಿಮ್ಮನ್ನು ಕುಳ್ಳಿರಿಸಿದವಳಿದ್ದೆ. ಸಂತೋಷ ಆಯ್ತು. ಅಂತ ಹಾಗೆ ಇಲ್ಲಿಯವರೆಗೆ ನಿಮ್ಮನ್ನು ನೋಡಿದ್ದಿಲ್ಲ. ಮುಖ ಈ ಪುರದೊಳಗೆ ಹೊಸ ಪರಿಚಯ. ಆದ್ದರಿಂದಲೇ ಕೆರಳಿದ ಕುತೂಹಲ, ಪ್ರಶ್ನೆಗಳು ಹಲವು. ಉತ್ತರಿಸಬಹುದೇ? ಏನು ಮಗ? ಅಜ್ಜಿ, ನೀವು ಅಸುರ ಕುಲದವರು. ನೀವೆಂತದ್ದು ಆರ್ಭಟ ಕೊಡುದು? ಯಾಕೆ? ನನಗೆ ಅವರು ರಕ್ಕಸರನ್ನೆಲ್ಲ ನೋಡಿದ್ರೆ ಆಗುದಿಲ್ಲ. ಅಯ್ಯೋ, ಅದಿಲ್ಲ ಬಿಡಿ, ಇಲ್ಲಿ ಬರ್ಲಿಕ್ಕಿಲ್ಲ. ನನ್ನ ಜಿಜ್ಞಾಸೆ ಕುಳಿತುಕೊಂಡು ನಾನು ಕೇಳಿದ್ದಷ್ಟೇ. ಅಸುರ ಕುಲದವಳು? ಖಂಡಿತ ಅಲ್ಲ. ಹಾಗಾದ್ರೆ ಅಲ್ಲ ಅಂತ ಆಯ್ತು. ಮತ್ತೆ ಗೊತ್ತಾಯ್ತು ಗೊತ್ತಾಯ್ತು. ಸುರ ಸತಿಯು, ಸುರಲೋಕದ ಸತಿಯು. ದೇವರಾಣೆ ನಾನು ಅದಲ್ಲ. ಅವ್ರು ಬರ್ಲಿಕ್ಕೆ ಸಾಧ್ಯವೂ ಇಲ್ಲ ಇಲ್ಲಿಗೆ. ಅದಕ್ಕೆ ಕಾಣೆ ಹಾಕುದು. ನಾನು ಅಲ್ವೇ ಅಲ್ಲ. ಹಾಗಿದ್ರೆ ಅಸುರ ಕುಲದವಳು ಅಲ್ಲ ಅಂತ ಆಯ್ತು. ಸುರಸತಿ ನೀವಲ್ಲ ಅಂತ ಆಯ್ತು. ಗೊತ್ತಾಯ್ತು ಗೊತ್ತಾಯ್ತು. ನಿಮ್ಮ ಸೊಂಟ ಬಲ ತಪ್ಪು ಅಲ್ಲಿ ಗೊತ್ತಾಗ್ಬೇಕಿತ್ತು ನನಗೆ. ಬದಿಗೆ ಮಾಡಿ ನಿಮಗೆ ಎಲ್ಲಿ ಕೋಲ್ ಹಾಕುದು ಗೊತ್ತಾಗುದಿಲ್ಲ. ನನಗೆ ಹಾವು ಎಲ್ಲಿ ಗೊತ್ತಂತೇಳಿ ಗೊತ್ತಾಗ್ಲಿಲ್ಲ. ಕೋಲಲ್ಲಿ ಹಾಕುದ ಮತ್ತೆ ಹಾಗಲ್ಲ, ಹಾವು ಮತ್ತು ಅಂತ ಹೇಳಿದಲ್ಲ. ನಾಗರ ಶಶಿಮುಖಿಯೋ ನಾಗಕರ್ಣಿಕೆಯೋ ಅಂತ ಕೇಳಿದ್ದು. ನಾಗಿಣಿ ಯಾಕೆ ಹೇಳುದು? ಖಂಡಿತ ಅಲ್ಲ. ಒಂದು ಹೌದಿ ಆಗಿದ್ರೆ ತಲೆ ಭಾಗ ದಪ್ಪ ಇರ್ತಿತ್ತು, ಬುಡದ ಭಾಗ ತೆಳು ಇರ್ತಿತ್ತ. ಇದು ನಮ್ದು ಹಾಗೆ ಉಂಟ. ನಮ್ದು ಬುಡುವೆ ದಪ್ಪ ಉಂಟೀಗ. ಇದು ಪೂರ್ತಿ ತಿರುಗಿ ನಿಂತಿದೆ ಈಗ. ಮತ್ತೆ ಈ ಪ್ರಾಯದಲ್ಲಿ ಬುಡ ದಪ್ಪ ಇದ್ದದ್ದೇ ಅದು ಬೇಡಿ. ಹಾಗಾದ್ರೆ ಅವರು ಯಾರು ನೀವಲ್ಲ ಅಂತ ಖಂಡಿತ ಅಲ್ಲ. ಆಕೆ ಕೇಳಿದೆ. ಅವರಿಗೆ ಮಾತ್ರ ಸಶರೀರಿಯಾಗಿ ಈ ದಿವ್ಯಪುರವನ್ನು ಸೇರುವುದಕ್ಕೆ ಸಾಧ್ಯ ಉಂಟು. ಅವರಲ್ಲ ಇವರಲ್ಲ. ಅಜ್ಜಿ, ಹಾಗಾದ್ರೆ ಗೊತ್ತಾಯ್ತು. ಅದೇ ಹೌದು ಅಂತ ಅಲ್ಲಿ ವಸುಮತಿಯ ಮಾನವಳಿ. ವಸುಮತಿಯ ಮಾನವಳಿ. ಅವರು ಎಲ್ಲಿಗೆ ಬರುವುದಕ್ಕೆ ಮಿಸುಕಲಾರಿಯರು ಅಂತ ಅವರಿಗೆ ಬರ್ಲಿಕ್ಕೆ ಕೂಡುದಿಲ್ಲ. ಆಗುದಿಲ್ಲ. ಹಾಗಲ್ಲ, ನೀವು ಅರ್ಥದಲ್ಲಿ ತುಂಡು ಮಾಡಬೇಡಿ ಅದನ್ನು. ಮಿಸುಕಲ್ ಅರಿಯರು ಹಾಗೆ ಬಂದು ಸೇರುವುದಕ್ಕಾಗುದಿಲ್ಲ ಅಂತ ನೀವಂತದ್ದು ಸುಮ್ಮಗೆ. ಅಲ್ಲ ನಾನು ಸರಿಯಾಗಿ ಹೇಳಿ